ಒಮಾನ್ನಲ್ಲಿ ಆರಂಭಗೊಳ್ಳಲಿರುವ ಗಲ್ಫ್ ಕಪ್ ವನಿತಾ ಕ್ರಿಕೆಟ್ ಪಂದ್ಯಾಟಕ್ಕೆ ಬಹ್ರೇನ್ ದ್ವೀಪ ರಾಷ್ಟ್ರದ ವನಿತಾ ಕ್ರಿಕೆಟ್ ತಂಡವು ಇಂದು ಒಮಾನ್ಗೆ ತೆರಳಿದ್ದು ಅಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಶುಭ ಹಾರೈಸಿ ಬೀಳ್ಕೊಡಲಾಯಿತು. ಬಹ್ರೇನ್, ಶ್ರೀಲಂಕಾ ಹಾಗೂ ಭಾರತೀಯ ಕ್ರೀಡಾಪಟುಗಳು ಬಹ್ರೇನ್ನ ರಾಷ್ಟ್ರೀಯ ವನಿತಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುತ್ತಿದ್ದು, ಒಟ್ಟು 14 ಸದಸ್ಯರನ್ನ ಒಳಗೊಂಡ ಈ ತಂಡದಲ್ಲಿ ಕರಾವಳಿಯ 6 ವನಿತೆಯರು ಈ ತಂಡದಲ್ಲಿರುವುದು ಇಲ್ಲಿನ ಕನ್ನಡಿಗರ ಅತೀವ ಸಂತಸವನ್ನುಂಟು ಮಾಡಿದೆ. ಮಾತ್ರವಲ್ಲ, ಕನ್ನಡಿಗರಿಗೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ. ತಂಡದಲ್ಲಿರುವ ಕರಾವಳಿಯ ವನಿತಾ ಸದಸ್ಯರ ವಿವರ: ಮಂಗಳೂರು ಮೂಲದ ಪವಿತ್ರ ಶೆಟ್ಟಿ, ಪ್ರಜ್ಞಾ ಜಗದೀಶ್, ಪೂರ್ವಜ ಜಗದೀಶ್, ದೀಪಿಕಾ ಅಡ್ಯನಡ್ಕ, ಉಡುಪಿ ಮೂಲದ ಶಶಿಕಲಾ ಪ್ರಕಾಶ್, ವಿಲ್ಸಿಟಾ ಬಾರ್ಬೋಸ್ ಈ ರಾಷ್ಟ್ರೀಯ ತಂಡದಲ್ಲಿದ್ದಾರೆ. ಇಂಡಿಯನ್ ಸ್ಕೂಲ್ನಲ್ಲಿ 11ನೇ ತರಗತಿ ಓದುತ್ತಿರುವ 16 ವಯಸ್ಸಿನ ಪ್ರಜ್ಞಾ ಜಗದೀಶ್ ಈ ರಾಷ್ಟ್ರೀಯ ವನಿತಾ ಕ್ರಿಕೆಟ್ ತಂಡದ ಅತ್ಯಂತ ಕಿರಿಯ ಆಟಗಾರ್ತಿಯಾಗಿದ್ದಾಳೆ. ಇವಳ ಸಹೋದರಿಯಾದ ಪೂರ್ವಜ ಇಂಡಿಯನ್ ಸ್ಕೂಲ್ನ 9ನೇ ತರಗತಿಯಲ್ಲಿ ಓದುತ್ತಿದ್ದು, ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದರೂ ಐಸಿಸಿ ನಿಯಮದ ಪ್ರಕಾರ ಇನ್ನೂ 15 ವಯಸ್ಸು ಪೂರ್ಣಗೊಳ್ಳದ ಕಾರಣ ಸದ್ಯಕ್ಕೆ ಒಮಾನ್ ಪ್ರವಾಸದಿಂದ ಹೊರಗುಳಿಯಬೇಕಾಗಿ ಬಂದಿದ್ದು, ಮುಂಬರುವ ಜೂನ್ನಲ್ಲಿ ಶ್ರೀಲಂಕಾದಲ್ಲಿ ಜರುಗಲಿರುವ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕುವೈಟ್, ಕತರ್, ಒಮಾನ್, ಬಹ್ರೇನ್ ಹಾಗೂ ಯುಎಇ ತಂಡಗಳು ಗಲ್ಫ್ ಕಪ್ಗಾಗಿ ಸೆಣಸಾಡಲಿದ್ದು, ಈ ಪಂದ್ಯಾಟವು ಮಾರ್ಚ್ 21ರಂದು ಚಾಲನೆಗೊಂಡು ಮಾರ್ಚ್ 26ಕ್ಕೆ ಮುಕ್ತಾಯ ಕಾಣಲಿದೆ. ಈ ಪಂದ್ಯಾಟದಲ್ಲಿ ತಂಡವು ವಿಜೇತಗೊಂಡು ಬಹ್ರೇನ್ ದ್ವೀಪ ರಾಷ್ಟ್ರಕ್ಕೆ ಇನ್ನಷ್ಟು ಕೀರ್ತಿ ತರಲಿ, ಜೊತೆಗೆ ಕನ್ನಡಿಗರಿಗೂ ಹೆಮ್ಮೆ ತರಲಿ ಎಂದು ಶುಭ ಹಾರೈಸೋಣ. ಕಮಲಕ್ ಶಾಮೀನ್, ವಿ4 ನ್ಯೂಸ್, ಬಹ್ರೇನ್.